ದಕ್ಷಿಣ ಕನ್ನಡ ಜಿಲ್ಲೆಯ ಕಬಕದಲ್ಲಿ ಸ್ವಾತಂತ್ರ್ಯ ರಥಕ್ಕೆ ಎಸ್ಡಿಪಿ ಕಾರ್ಯಕರ್ತರು ನಡೆಸಿದ ತಡೆಯನ್ನ ಖಂಡಿಸಿ ಜಿಲ್ಲೆಯ ವಿವಿಧ ಕಡೆಗಳಲ್ಲಿರುವ ಪೊಲೀಸ್ ಠಾಣೆಗಳ ಮುಂಭಾಗದಲ್ಲಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ವತಿಯಿಂದ ಇಂದು ಏಕಕಾಲದಲ್ಲಿ ಪ್ರತಿಭಟನೆ ನಡೆಯಿತು. ಬಿಜೆಪಿ ಕಾರ್ಯಕರ್ತರು ಕೂಡ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಮಂಗಳೂರಿನ ಕದ್ರಿ ಠಾಣೆಯ ಮುಂಭಾಗದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ನಾಯಕರಾದ ಪ್ರದೀಪ್ ಸರಿಪಳ್ಳ ಮತ್ತು ಸುಧೀರ್ ಶೆಟ್ಟಿ ಕಣ್ಣೂರು ಎಸ್ಡಿಪಿ ಕಾರ್ಯಕರ್ತರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದರು. ದೇಶದ್ರೋಹ ಪ್ರಕರಣ ದಾಖಲಿಸಲು ಒತ್ತಾಯಿಸಿದರು. ಇನ್ನು ಬರ್ಕೆ ಠಾಣೆಯ ಮುಂಭಾಗ ನಡೆದ ಪ್ರತಿಭಟನೆಯಲ್ಲಿ ವಿಶ್ವ ಹಿಂದೂ ಪರಿಷತ್ ಮುಖಂಡ ಜಗದೀಶ್ ಶೇಣವ್ ಸೇರಿದಂತೆ ಹಲವು ಬಿಜೆಪಿ ನಾಯಕರು ಪಾಲ್ಗೊಂಡರು. ಎಸ್ಡಿಪಿ ಮತ್ತು ಪಿಎಫ್ಐ ಸಂಘಟನೆಯ ಕಾರ್ಯಕರ್ತರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ದೇಶದ್ರೋಹದ ಪ್ರಕರಣ ದಾಖಲಿಸಿ ಇವುಗಳನ್ನು ಬ್ಯಾನ್ ಮಾಡುವಂತೆ ಒತ್ತಾಯಿಸಿದರು. ಏನು ಸ್ವಾತಂತ್ರ್ಯ ರಥವನ್ನು ಮಾಡ್ತಾ ಇದ್ರು, ಅದನ್ನು ತಡೆಯುವಂಥ ಪ್ರಯತ್ನವನ್ನು ದೇಶದ್ರೋಹಿ ಸಂಘಟನೆಗಳಾದಂತಹ ಎಸ್ಡಿಪಿ ಮಾಡಿದೆ. ಅದರ ವಿರುದ್ಧವಾಗಿ ಇವತ್ತು ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಪ್ರತಿಭಟನೆಯ ಮೂಲಕ ಮನವಿಯನ್ನು ಸಲ್ಲಿಸಿ ಅವರನ್ನು ತಕ್ಷಣವಾಗಿ ಬಂಧನ ಮಾಡಬೇಕು. ದೇಶದ್ರೋಹಿ ಪ್ರಕರಣವನ್ನು ದಾಖಲು ಮಾಡಿ ಅವರನ್ನು ಬಂಧನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಠಾಣೆಗಳಲ್ಲಿ ಸಂಘದ ವಿವಿಧ ಕ್ಷೇತ್ರಗಳು ಕರೆ ಕೊಟ್ಟಿರುವಂತಹ ಈ ಪ್ರತಿಭಟನೆ ನಡೀತಾ ಇದೆ. ಆದಷ್ಟು ನಾನು ಈ ಸರ್ಕಾರವನ್ನು ಆಗ್ರಹ ಮಾಡ್ತಾ ಇದ್ದೇನೆ, ಎಸ್ಡಿಪಿಐ ಪಿಎಫ್ಐ ಸಂಘಟನೆಯನ್ನು ನಿಷೇಧ ಮಾಡಬೇಕು. ಇಡೀ ಚರಿತ್ರೆಯಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದ ಚರಿತ್ರೆಯಲ್ಲಿ 2 ಸಲ ಕರಿ ನೀರಿನ ಶಿಕ್ಷೆಯಾದ ಏಕೈಕ ನಾಯಕ ಅಂದರೆ ಅದು ವೀರ ಸಾವರ್ಕರ್. ಕರಿ ನೀರಿನ ಶಿಕ್ಷೆ ಅಂದರೆ ಏನು? ಅಂಡಮಾನ್ ಜೈಲು. ನಮ್ಗೆ ಗೊತ್ತಿರಬೇಕು ಅಂಡಮಾನ್ ಜೈಲು. ಇವರು ಹೇಳ್ತಾರೆ ವೀರ ಸಾವರ್ಕರ್ನ ಫೋಟೋ ಹಾಕಬಾರ್ದು ಅಂತ. ಇಂಥ ನಾಯಿಗಳಿಗೆ ಧಿಕ್ಕಾರ. ಯಾಕಂತ ಹೇಳಿದ್ರೆ ಇದು ನಮ್ಮ ಭಾರತ ಮಾತೆಯ ಗೌರವದ ಪ್ರಶ್ನೆ.